ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಈ ವಾರ ಕೂಡ ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ರಕ್ಷಾ. ರಾಕ್ಷಾ. ಯಾರಿಟ್ರು ರಕ್ಷಾ ಅಂತ? ಅಪ್ಪನ ಅಮ್ಮನ ನಂಗೆ ಗೊತ್ತಿಲ್ವ? ಅಮ್ಮನ ಹತ್ರ ಕೇಳಿಲ್ಲ ನೀನು ಯಾರು ನಂಗೆ ಹೆಸರು ಇಲ್ಲ? ಎಂತ ಇದು ರಕ್ಷಾ ಅಂದ್ರೆ? ನಂಗೆ ಗೊತ್ತಿಲ್ಲ, ಹೇಳಲಿಲ್ಲ ಅವರು. ರಕ್ಷಾ ಬಂಧನ ಅಂತ ಮಾಡ್ತಾರಲ್ವಾ, ಹಾಗೆಯಾ? ರಕ್ಷಾ ಬಂಧನ ಮಾಡೋದು ಅಲ್ವಾ? ಸರಿ, ಎಲ್ಲಿಂದ ಬಂದ್ಯಾ? ಮಂಚಿ. ಮಂಚಿಯ? ಮಣಿಪಾಲ. ಮಣಿಪಾಲ. ಯಾರೆಲ್ಲಿದ್ದಾರೆ ಮನೆಯಲ್ಲಿ? 4 ಜನ, ಅಪ್ಪ ಅಮ್ಮ ನಾನು ಮತ್ತೆ ಅಕ್ಕ. ಓಕೆ. ಅಮ್ಮ ಏನು ಮಾಡ್ತಾರೆ? ಬ್ಯಾಂಕಲ್ಲಿ. ಅಪ್ಪ? ಅವರು RCC. ಅಪ್ಪನ ಹೆಸರು? ಸುಧಾಕರ. ಅಮ್ಮನದು? ಶ್ಯಾಮಲ. ಓಕೆ. ಮತ್ತೆ ಅಕ್ಕ? ಅವಳು ಪ್ರತೀಕ್ಷಾ. ಪ್ರತೀಕ್ಷಾ. ಎಷ್ಟನೇ ಸ್ಟ್ಯಾಂಡರ್ಡ್? 6th. ಯಾವ ಸ್ಕೂಲು? ಕೇಂದ್ರೀಯ ವಿದ್ಯಾಲಯ. ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಬಸ್ಸಿಂದ. ಬಸ್ಸಲ್ಲಿ? ಮನೆ ಹತ್ರ ಬಸ್ ಬರ್ತದಾ? ಇಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ನನಗೆ ಗೊತ್ತಿರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಬಸ್ ಬರೋದು ಅಂತ ಹೇಳ್ಕೊಂಡು. ಎಷ್ಟು ಗಂಟೆಗೆ ಬಸ್ ಬರ್ತದೆ? ಅದು 7:40 ಹಾಗೆ. ಅಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗ್ತದಾ? ಹಾಂ. ಮತ್ತೆ ಬಿಡೋದು ಸ್ಕೂಲು? 2:40ಗೆ. ಓ, ಮಧ್ಯಾಹ್ನ ಹಾಫ್ ಡೇ ಥರ? ಹಾಂ, ಡೈಲಿ. ಎಂತೆಲ್ಲ ತಗೊಂಡು ಹೋಗ್ತೀಯ ಟಿಫಿನ್ಗೆ? ಊಟವ ಬೇರೇನು ತಗೊಂಡೇ ಹೋಗೋದಿಲ್ಲ? ಪಲಾವು, ದೋಸೆ ಏನು ಸಹ ತಗೊಂಡು ಹೋಗೋದಿಲ್ಲ? ನಾನು ಸ್ನ್ಯಾಕ್ಸ್ ಎಲ್ಲ ಮಾಡೋದಿಲ್ಲ ಸ್ಕೂಲಲ್ಲಿ. ಓ, ಖಾಲಿ ಊಟ ಮಾತ್ರ? ಮನೆಯಲ್ಲಿ ಸ್ನ್ಯಾಕ್ಸ್ ತಿಂತೀಯಾ? ಬೆಳಿಗ್ಗೆ ಏನು ತಿಂತೀಯಾ? ಬೆಳಗ್ಗೆ ಏನು ತಿಂಡಿ ಮಾಡ್ತಾರೆ ಅದನ್ನೇ. ಎಂತ ಸ್ಪೆಷಲ್ ನೀನು ಹೇಳಿದಂತೆ ಎಂತ ಮಾಡೋದೇ ಇಲ್ಲ ಅಮ್ಮ? ಯಾಕೋ? ಅವರಿಗೆ ಏನು ಸುಲಭ ಆಗ್ತದೆ ಅದನ್ನೇ ಮಾಡ್ತಾರೆ. ಅದಕ್ಕೆ ಅಡ್ಜಸ್ಟ್ ಆಗಿ ನೀನು ತಿನ್ಕೊಂಡು ಹೋಗುದು? ಒಂದೊಂದ್ಸತಿ ತಿನ್ನೋದಿಲ್ಲ. ತಿನ್ನೋದೇ ಅಲ್ವಾ? ಹಾಗೆ ಉಪವಾಸದಲ್ಲಿ ಹೋಗ್ತೀಯ ಸ್ಕೂಲಿಗೆ? ಹೇಗಿರ್ತೀಯ ಮಧ್ಯಾಹ್ನ ತನಕ? ಅದು ಅದೀಗ ಅಭ್ಯಾಸ ಆಗಿದೆ. ಉಪವಾಸ ಇದ್ದೆ ಅಭ್ಯಾಸ ಆಗಿದೆ. ಹಾಗಿದ್ರೆ ನಿಮಗೆ ಏಕಾದಶಿ ಉಪವಾಸ ಎಲ್ಲ ಮಾಡ್ಬೋದು, ಸಂಕಷ್ಟರ ಉಪವಾಸ ಎಲ್ಲ ಮಾಡ್ಬೋದು, ಪ್ರಾಬ್ಲಮ್ಮೇ ಇಲ್ಲ. ಮಧ್ಯಾಹ್ನ ತನಕ ಮಾತ್ರ. ಮತ್ತೆ ತಿನ್ಬೋದಲ್ಲ? ಎಂತೆಲ್ಲ ಮಾಡ್ತಾರೆ ಅಮ್ಮ ಸ್ಪೆಷಲ್ ಸಂಡೇ? ಸ್ಪೆಷಲ್ ಅಂದರೆ ಇಡ್ಲಿ ಆ ಥರನೇ. ಇಡ್ಲಿ ಮಾತ್ರ ಸ್ಪೆಷಲ್? ಬಿರಿಯಾನಿ ಮಾಡೋದಿಲ್ಲ? ಬಿರಿಯಾನಿ ಅದು ಮಧ್ಯಾಹ್ನ ಮಾಡ್ತಾರೆ. ಬೆಳಗ್ಗೆಗಂತ ಇಡ್ಲಿ. ಬೆಳಿಗ್ಗೆಗಂತಲ್ಲ, ಬೇರೆ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಖಾಲಿ ಮಾರ್ನಿಂಗ್ ಇಡ್ಲಿ ಮಾತ್ರ, ಮಧ್ಯಾಹ್ನ ಸ್ಪೆಷಲ್ ಬಿರಿಯಾನಿ ಮಾತ್ರ. ಬಿರಿಯಾನಿ, ಎಗ್ ಬಿರಿಯಾನಿ ಆ ಥರ, ಚಿಕನ್ ಎಲ್ಲ ಮಾಡ್ತಾರೆ. ಅಮ್ಮ ಮಾಡೋ ಡಿಶಲ್ಲಿ ಯಾವುದು ನಿಮಗೆ ತುಂಬ ಫೇವ್ರೇಟ್? ನನಗೆ ಪುಳಿಯೋಗರೆ. ಎಷ್ಟು ದಿವಸದಲ್ಲಿ, ವಾರದಲ್ಲಿ ಎಷ್ಟು ದಿವಸ ಮಾಡ್ತಾರೆ ಪುಳಿಯೋಗರೆ? ಯಾವಾಗ ಪ್ಯಾಕೆಟ್ ಎಲ್ಲ ತರ್ತಾರೆ ಯಾವಾಗ ಪ್ಯಾಕೆಟ್ ತರ್ತಾರೆ ಆವಾಗ ಪುಳಿಯೋಗರೆ ಮಾಡ್ತಾರೆ. ಸರಿ, ಔಟಿಂಗ್ ಎಲ್ಲ ಹೋಗ್ತೀರಾ? ಅಂದರೆ ಸಂಡೇಸ್ ಎಲ್ಲ ಫ್ರೀ ಇರ್ತೀರಲ್ಲ, ಎಲ್ಲೆಲ್ಲ ಹೋಗ್ತೀರಾ? ಮಲ್ಪೆ ಬೀಚ್ ಜಾಸ್ತಿ ಹೋಗೋದು. ಮಲ್ಪೆ ಬೀಚಿಗೆ ಹೋಗಿ ಎಂತ ಆಟ ಆಡೋದು ಅಥವಾ ಸುಮ್ಮನೆ ತಿರುಗಾಡಿ ಅಷ್ಟೇ? ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯ? ಅಮ್ಮನ ಜೊತೆ. ಅಮ್ಮನ ಜೊತೆ ಅಲ್ವಾ? ಅಮ್ಮ ತುಂಬ ಬೈತಾರ? ಹೌದಾ? ಮತ್ತೆ ಅಪ್ಪ ಪಾಪ? ಈಗ ನಿಂಗೆ ಯಾರು ಇಷ್ಟ? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಇಬ್ರು. ಬೈದ್ರು ಸಹ ಅಮ್ಮ ಇಷ್ಟನೇ? ಇಬ್ರು ಸೇಮ್. ಇಬ್ರು ಸಹ ಬೈದ್ರಲ್ಲಿ ಈಕ್ವಲ್ ಇದ್ದಾರೆ. ಅಕ್ಕ ಪಾಪ ಈಕ್ವಲ್ ಇದ್ದಾರೆ. ಅಕ್ಕ ಪಾಪ ಇದ್ದಾಳ? ಅಕ್ಕ ಹೆಲ್ಪ್ ಮಾಡ್ತಾಳ ನಿಂಗೆ? ಇಲ್ಲಿ ತನಕ ಸ್ಕೂಲಲ್ಲಿ ಏನಾದರೂ ಪೋಖ್ರಿ ಮಾಡಿದ್ಯಾ? ಇಲ್ಲ. ಸೈಲೆಂಟಾ? ಅಷ್ಟೆಲ್ಲ ಅಲ್ಲ, ಪೋಖ್ರಿ ಸಹ ಮಾಡಿದಿ, ಬಟ್ ಹೇಳಿಕ್ಕೆ ಹೆದ್ರಿಕೆ ಆಗ್ತದೆ ಅಲ್ವಾ? ಮತ್ತೆ ಅಮ್ಮನಿಗೆ ಗೊತ್ತಾದ್ರೆ ಬೈಯೋದಿಲ್ವಾ? ಸರಿ, ಎಷ್ಟನೇ ಬೆಂಚಲ್ಲಿ ಇದೆಯಾ ಸ್ಕೂಲಲ್ಲಿ? ಲಾಸ್ಟ್ ಬೆಂಚ್. ಅಷ್ಟು ಹೈಟ್ ಇದೆಯಾ ನೀನು? ಇಲ್ಲ. ಮತ್ತೆ ಲಾಸ್ಟ್ ಬೆಂಚ್? ಅದು ಮೊದಲೆಲ್ಲ ಫಸ್ಟ್ ಸಿಗ್ತಿತ್ತು, ಯಾವತ್ತು ನನಗೆ ಫಸ್ಟ್ ಸಿಗೋದಿಲ್ಲ, ಲಾಸ್ಟ್ ಫಸ್ಟ್ ಆದಾಗ ಚೇಂಜ್ ಆಗ್ತದೆ. ಓಕೆ. ಮತ್ತೆ ಕ್ಲಾಸ್ ಲೀಡರ್ ಯಾರು? ಕ್ಲಾಸ್ ಲೀಡರ್ ವರ್ಣವಿ. ನಿನಗೆ ಅವಕಾಶ ಬರಲೇ ಇಲ್ವಾ? ಅವಕಾಶ ಬಂದರೆ ನಾನು ತಗೊಳ್ಳೋದಿಲ್ಲ. ಯಾಕೆ? ಅದು ಸುಮ್ಮನೆ ಶೌಟ್ ಮಾಡಬೇಡಿ ಅಂತ ಕಿರ್ಚ್ತಾನೆ ಇರಬೇಕು, ಸುಮ್ಮನೆ ಯಾಕಂತ. ಆದರೂ ಸಹ ಅದೊಂದು ಫೀಲಿಂಗ್ ಅಲ್ವಾ, ನಾವು ಕ್ಲಾಸನ್ನು ಲೀಡ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಅದೆಲ್ಲ ಬೋರ್ ಆಗ್ತದೆ. ಅದೆಲ್ಲ ಬೋರ್. ಫ್ರೀ ಪೀರಿಯಡಲ್ಲಿ ಎಂಜಾಯ್ ಮಾಡಲಿಕ್ಕೆಲ್ಲ ಅವರನ್ನು ಇದು ನಿಭಾಯಿಸೋದಲ್ಲೇ ಆಗ್ತದೆ ಅಲ್ವಾ? ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ನಿಂಗೆ ಇಷ್ಟ ಇಲ್ಲ ಅಲ್ವಾ? ಹೀಗೆ ಎಂಜಾಯ್ ಮಾಡ್ಕೊಂಡಿರುವ ಅಂತ ಹೇಳ್ಕೊಂಡು. ಸರಿ, ಕ್ಲಾಸಲ್ಲಿ ಯಾರು ಟಾಪರ್? ಟಾಪರ್ ವೈಷ್ಣವಿ. ತಾವು ಎಷ್ಟೊಂದು ಪ್ಲೇಸಲ್ಲಿ ಇದ್ದೀರೋ? ಗೊತ್ತಿಲ್ಲ. ಟಾಪರ್ ಅಂತೂ ಅಲ್ಲ, ಮಿಡ್ಲಲ್ಲಾದರೂ ಇದ್ದೀರಾ? ಸರಿ, ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ನಿಮ್ಮದು? ಹೈಯೆಸ್ಟ್ ಅಂದರೆ 93. ಅದಕ್ಕಿಂತ ಜಾಸ್ತಿ ಹೋಗುವ ಪ್ಲಾನ್ ಉಂಟಾ ಅಥವಾ ಅಲ್ಲಿಗೆ ಸ್ಟಾಪ್? ಅಲ್ಲೇ ಸರ್. ಓ, ಅದಕ್ಕೆ ಮುಂದೆ ಹೋಗುವ ಪ್ಲಾನ್ಸ್ ಆಗೋದೇ ಇಲ್ಲ. ಯಾಕೆ? ಟ್ರೈ ಮಾಡಬೇಕು. ಅಕ್ಕನ ಹತ್ರ ಹೆಲ್ಪ್ ಕೇಳಬೇಕು, ಅಮ್ಮನ ಹತ್ರ ಹೆಲ್ಪ್ ಕೇಳಬೇಕು. ಅಮ್ಮ ಕಳಿಸಿಕೊಡೋದಿಲ್ಲ. ಅಮ್ಮ ಅಷ್ಟು ಸಹ ಬಿಸಿ ಇದ್ದಾರೆ.
ಹಾಗಿದ್ರೆ ಅಮ್ಮನ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮೇ ಸಿಗೋದಿಲ್ಲ. ಅವ್ರು ಬೈತಾನೆ ಇರ್ತಾರೆ ಹತ್ರ ಬಂದರೆ. ಅಷ್ಟು ಸಹ ಬೈತಾರಾ? ಇಂತಂತ ಜಾಸ್ತಿ ಬೈತಾರ ಅಮ್ಮ? ಬಡ್ಡಿ ಮಗಳೇ ಅಂತ. ಅದು ಅಂದ್ರೆ ಚಕ್ರ ಬಡ್ಡಿ ಎಲ್ಲ ಅಲ್ಲ, ಖಾಲಿ ಬಡ್ಡಿ ಮಗಳೇ ಮಾತ್ರ ಬೈದು. ಜಾಸ್ತಿ ಹೇಳ್ತಾರೆ ಆ ಥರನೇ. ಹೌದಾ? ನೀನಾಗ ಸುಮ್ಮನೆ ಆಗಿ ಬಿಡ್ತೀಯಾ? ಅವ್ರು ಬೈತಾನೆ ಇರ್ತಾರೆ, ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ. ಅವ್ರು ಬೈತಾರಂತ ಬೇಜಾರು ಸಹ ಆಗೋದಿಲ್ಲ ನಿಂಗೆ? ಅದು ಕಾಮನ್ ಇದ್ದಿದ್ದೆಲ್ಲ ಡೈಲಿ. ಓ, ಅದು ಈಗ ನಿಮಗೆ ಡೈಲಿ ಬೈಗುಳ ಇದ್ದದ್ದೇ, ಒಂದು ದಿವಸ ಬೈಗುಳೆಲ್ಲ ದಿನವೇ ಇಲ್ಲ. ಇಲ್ಲ, ಅಷ್ಟು ಸಹ ಜೋರಿದ್ದಾರೆ ಮರೀತಿ ಅಮ್ಮ. ಹಾಗಿದ್ರೆ ನೀನು ಪೋಖ್ರಿ ಮಾಡ್ತೀಯ ಅಂತ ಆಯ್ತು ಮನೆಯಲ್ಲಿ. ಅವ್ರು ಬ್ಯಾಂಕಲ್ಲೆಲ್ಲ ಪಾಪ ಇರ್ತಾರೆ, ಮನೆಗೆ ಅದು ಬಿಡು, ಅದು ಎಲ್ಲರೂ ಸಹ ಹಾಗೆ ಅಲ್ವಾ? ಹೊರಗಡೆ ಪಾಪನೇ ಇರ್ತಾರೆ, ಮನೇಲಿ ಮಾತ್ರ ಅವರ ನಿಜ ರೂಪ ಗೊತ್ತಾಗೋದು ಅಲ್ವಾ? ಅಕ್ಕ ಬೈತಾಳ? ಇಲ್ಲ, ಅವಳು ಜಾಸ್ತಿ ಬೈಯೋದಿಲ್ಲ. ಬೈತಾಳೆ? ನೀನು ಬೈತೀಯ ಅಕ್ಕನಿಗೆ? ನೀನು ಯಾಕೆ ಅಕ್ಕನಿಗೆ ಬೈದು? ಅವಳು ಒಂದೊಂದ್ಸತಿ ನನಗೆ ಏನಾದರೂ ಮಾಡಿ ಕೊಡಲಿಲ್ಲ ಅಂದರೆ ಬೈ. ಎಂತ ಹೋಮ್ವರ್ಕ್ ಎಲ್ಲ ಕೊಡೋದಿಲ್ಲ, ಮತ್ತೆ ಏನಾದರೂ ತೆಗಿಸಿ ಕೊಡ್ಲಿಕ್ಕೆಲ್ಲ ಹೇಳಿದ್ರೆ ಕೊಡ್ಲಿಲ್ಲ. ಎಂತ ತೆಗಿಸಿ ಕೊಡ್ತಾಳೆ? ಅವಳು ಮತ್ತೆ ಅವಳ ಫ್ರೆಂಡ್ಸ್ ಜೊತೆನೆ ಹೋಗ್ತಿರ್ತಾಳ, ನನ್ನನ್ನೆಲ್ಲ ನೋಡಲ್ಲ, ಅವಾಗೆಲ್ಲ ಬೈತೀನಿ. ಓಕೆ. ಮನೆಯಲ್ಲಿ ಫ್ರೀ ಇದ್ದಾಗ ಏನು ಮಾಡ್ತೀಯಾ? ನಾನು ಡ್ರಾಮಾ ಮಾಡ್ತಾ ಇರ್ತೀನಿ. ಡ್ರಾಮಾ ಒಬ್ಬಳೆ? ಎಂತ ಡ್ರಾಮಾ ಮಾಡ್ತೀಯಾ? ಅಂದರೆ ನಾನು ಒಂದು ಸೀರಿಯಲ್ ಥರ ಮಾಡ್ತಿರ್ತೀನಿ. ಓಕೆ, ಮೋನೋ ಆ್ಯಕ್ಟಿಂಗ್ ಥರ. ನೀನೇ ಒಬ್ಬಳು, ನೀನೇ ಹೀರೋಯಿನ್, ನೀನೇ ವಿಲನ್, ಆ ಥರ. ಸರಿ, ಇವತ್ತೇನು ತಿಂದು ಬಂದ್ಯಾ? ಉಪ್ಪು ದೋಸೆ. ಓ, ಉಪ್ಪು ದೋಸೆ. ಎಷ್ಟು ತಿಂದಿ? 3. ಮೂರಾ? ಅದಕ್ಕೆ ಸೈಡ್ ಡಿಶ್ ಏನಿತ್ತು? ಅದು ಎಗ್ ಸಾರು. ಎಗ್ ಸಾರಾ? ಮತ್ತೆ ಇವತ್ತಿನ ಪ್ಲಾನ್ ಏನು ನಿಂದು? ಪ್ಲಾನ್ ಇವತ್ತು ಆಡ್ಬೇಕಂತಲ್ಲ ಇದ್ದೆ, ಮತ್ತೆ ಗೊತ್ತಾಯ್ತಮ್ಮ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಎಂತ ಆಟ ಆಡ್ತೀಯಾ? ಮಣ್ಣಲ್ಲಿ. ಚಿಕ್ಕ ಮಗು ನೀನು ಮಣ್ಣಲ್ಲಿ ಆಡ್ಲಿಕ್ಕೆ? ಪ್ರತೀಕ್ಷಾ 8th ತನಕ ಸಹ ಆಡ್ತಿದ್ಲು, ನಾನು ಇನ್ನೂ 6ನೇ ಕ್ಲಾಸ್. ಅವಳೀಗ ನೀನಾಗಿದ್ರೆ 8th ಸ್ಟ್ಯಾಂಡರ್ಡ್ ಬರೋ ತನಕ ನೀನು ಮಣ್ಣಲ್ಲಿ ಆಡ್ತೀಯ ಅಂತ. ಎಂತ ಆಟ ಆಡ್ತೀಯ ಮಣ್ಣಲ್ಲಿ? ಕೇಕ್ ಮಾಡ್ತೀನಿ. ಅದಕ್ಕಿಂತ ಅಮ್ಮನಿಗೆ ಹೆಲ್ಪ್ ಆದ್ರೂ ಮಾಡ್ಬೋದು ಅಡುಗೆ ಕೋಣೆಯಲ್ಲಿ. ಅವ್ರು ಬಂದ್ರೆ ಬೈತಾರೆ, ಕೈ ತೊಳ್ಕೊಂಡು ಬಾ, ತುಂಬಾ ರೂಲ್ಸ್ ಉಂಟು ಅವ್ರದ್ದು. ಮತ್ತೆ ನೀನು ಹಿಡಿಯೋದು ಮಣ್ಣಲ್ಲಿ ಆಡ್ತಿದ್ರೆ ಚಿಕ್ಕ ಮಗು ಹಾಗೆ. ಸರಿ, ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಅಮ್ಮನಿಗೆ ಕಸ ಗುಡಿಸ್ತೀನಿ, ಮತ್ತೆ ಮೇಲೆ ಬಟ್ಟೆ ತರ್ತೀನಿ, ಮತ್ತೆ ಅಷ್ಟೇ. ಸ್ಕೂಲಿಗೆ ನೀನೇ ಹೊರಡ್ತಿ? ಇದು ಕೂದಲೆಲ್ಲ ನೀನೇ ಕಟ್ಕೊಳ್ತಿ? ಅಮ್ಮನ ಹೆಲ್ಪ್ ಏನು ಬೇಡ? ಅಕ್ಕ ಕಟ್ತಾಳೆ. ಓಕೆ, ಅಕ್ಕ ಕಟ್ತಾಳೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಗ್ಗೆ 6:30. 6:30ಕ್ಕೆ ಹೇಳ್ತೀಯ. ಏನೆಲ್ಲ ಮಾಡ್ತೀಯದ್ದು? ಎದ್ದು ಫಸ್ಟ್ ಹಲ್ಲು ತೊಳಿತೀನಿ, ಮತ್ತೆ ಹಲ್ಲು ತೊಳಿತೀನಿ. ಸರಿ, ಓ, ಹಲ್ಲು ತೊಳಿತಾನೆ ಇರ್ತೀಯ ದಿನ ಇಡೀ? ಅಲ್ಲ, ಮತ್ತೆ ಅಕ್ಕನ ಹತ್ರ ಇದು ಕೂದಲಿದ್ದು ಮಾಡಿ. ಕೂದಲು ಮತ್ತೆ ಇದು ಬ್ಯಾಗ್ ಎಲ್ಲ ನೀನು? ಅದೆಲ್ಲ ರಾತ್ರಿನೇ ಮಾಡಿರ್ತೀನಿ. ಬ್ಯಾಗ್ ಎಲ್ಲ ರೆಡಿ ರಾತ್ರಿ? ಮತ್ತೆ ಬುತ್ತಿ ತೊಳ್ಕೊಂಡು ಸ್ಕೂಲಿಗೆ. ಓ, ಬುತ್ತಿಗೆ ನೀನು ಹಾಕೊಳ್ದಾ? ನಿಂಗೆ ಎಷ್ಟು ಬೇಗ ಅಷ್ಟು ಹಾಕೊಳ್ತೀಯಾ? ಬೈಯೋದಿಲ್ವನಾ ಅಮ್ಮ? ಇಲ್ಲ, ಅಮ್ಮ ನಿನ್ನ ಬುತ್ತಿಯಲ್ಲಿ ಚೆಕ್ ಮಾಡೋದೇ ಇಲ್ವ? ಎಷ್ಟು ತಗೊಂಡೋದ್ರೆ ಹೋಗ್ತಾಳೆ, ಇಲ್ಲಾಂದ್ರೆ ಉಪವಾಸ ಇರ್ತಾಳೆ ಅಂತ ಹೇಳ್ಕೊಂಡು. ಅವ್ರು ಬೈತಾನೆ ಇರ್ತಾರೆ ಅವರಷ್ಟೇ. ಒಂದು ಬೆಳಿಗ್ಗೆ ಎದ್ದ ನಂತರ ಸ್ಟಾರ್ಟ್ ಆಗ್ತದೆ ನಿಮ್ಮ ಮನೇಲಿ ಸುಪ್ರಭಾತ? ಅವರದೊಂದು ಭಾಷಣ ಇದ್ದಿದೆ, 7 ಶುರು ಮಾಡ್ತಾರೆ, ಮತ್ತೆ ಶಾಲೆಗೆ ಓಡೋವರೆಗೆ ಬೈತಾನೇ ಇರ್ತಾರೆ. ಮತ್ತೆ ಹೋದ್ಮೇಲೆ ಸ್ವಲ್ಪ ಶಾಂತಿ. ಮನೇಲಿ ಸುಪ್ರಭಾತ ಎಲ್ಲ ಹಾಕುವ ಅವಶ್ಯಕತೆನೇ ಇಲ್ಲ. ಹಾಕ್ತಾರೆ, ಅದು ಕೇಳಲ್ಲ, ಇವರ ಭಾಷಣನೇ ಕೇಳ್ತಾರೆ. ನೀನೀಗ ಭಾಷಣದಲ್ಲಿ ಎಕ್ಸ್ಪರ್ಟ್ ಆಗಿದೆಯಾ ಹೇಗೆ? ಅಮ್ಮನ ಭಾಷಣ ಕೇಳಿ ಕೇಳಿ ಬೋರ್ ಆಗ್ತದೆ ಡೈಲಿ. ಅದೇ ಡೈಲಿ ಒಂದೇ ತರ ಬೈತಾ ಇರ್ತಾರ? ಬೇಗ ಹೇಳ್ಬೇಕು. ಮತ್ತೆ ಹಲ್ ತಿಕ್ಕು ಅಂತ ಬೈತಿರ್ತಾರೆ, ಹಲ್ ತಿಕ್ಕಿದಾದ್ಮೇಲೆ ತಲೆ ಬಾಚಿ ಅಂತ ಬೈತಾರೆ, ತಲೆ ಬಾಚಿದಾದ್ಮೇಲೆ ಬುತ್ತಿ ಹಾಕೋ, ಒಂದೊಂದು ಅದೇ ಬೈತಿರೋದು. ಬೋರ್ ಅಲ್ವಾ? ನಿಂಗೆ ಸ್ಕೂಲಿಗೆ ಹೋಗೋ ತನಕ ಸಾಕಾಗಿರ್ಬೋದಲ್ಲ? ಮತ್ತೆ ಸ್ಕೂಲಿಗೆ ಹೋದ್ಮೇಲೆ ಆಮೇಲೆ ನೆಮ್ಮದಿ ಅಂತಾರೆ ನಿಂಗೆ. ಮತ್ತೆ ಸಂಜೆ ಬಂದು ಪುನಃ ಅವರದ್ದು ರಗಳೆ ಇದ್ದದೆ. ಆವಾಗ ಅವರೆಲ್ಲ ಇರೋದಿಲ್ಲ, ಮತ್ತೆ ಕೆಲಸ ಬಿಟ್ಟು ಬಂದಾದ್ಮೇಲೆ. ಸರಿ, ಟಿವಿ ನೋಡ್ತೀಯಾ? ಇಲ್ಲ, ಟಿವಿ ಇಲ್ಲ. ಮತ್ತೆ ಅವಳ ಜೊತೆ ಮಾತಾಡ್ತಿರ್ತೀನಿ, ಮತ್ತೆ ಹೊರಗೋಗಿ ಪುನಃ ಆಡ್ಲಿಕ್ಕೆ. ಮೊಬೈಲಲ್ಲೇ ಯೂಸ್ ಮಾಡೋದಿಲ್ಲ? ಅಮ್ಮ ಬಂದಾದ್ಮೇಲೆ ಅವ್ರು ತಗೊಂಡು ಹೋಗ್ತಾರೆ. ಓ, ಅಮ್ಮ ತಗೊಂಡು ಹೋಗ್ತಾರೆ. ಏನು ನೋಡ್ತೀಯ ಯೂಶಲಿ ಮೊಬೈಲಲ್ಲಿ ಜಾಸ್ತಿಯಾಗಿ? ಡ್ಯಾನ್ಸ್ ನೋಡ್ತೀಯಾ? ಕಾರ್ಟೂನ್ ನೋಡ್ತೀಯಾ? ಇದು ಕನ್ನಡ ಸ್ಟೋರಿ ನೋಡ್ತೀನಿ, ಮತ್ತೆ ಇಂಗ್ಲೀಷಲ್ಲಿ ಸ್ಕಿಟ್ ಎಲ್ಲ ನೋಡ್ತೀನಿ. ಸ್ಕೂಲಲ್ಲಿ ಯಾರು ನಿಂದು ಫೇವ್ರೆಟ್ ಟೀಚರು? ಚೇತನ ಮ್ಯಾಮ್ ಅಂತ ಇದ್ರು, ಅವರಿಗೆ ಬಿಟ್ಟಿದ್ದಾರೆ. ಬಿಟ್ಟೋದ್ರಾ? ಈಗ ಯಾರು ನಿನ್ನದು ಕರೆಂಟ್ ಫೇವ್ರೇಟ್? ಈಗ ಯಾರು ಇಲ್ಲ, ಅವ್ರು ಬಿಟ್ಟೋದ್ರಂತ ಅವರನ್ನು ಬಿಟ್ಟು ಫೇವ್ರೇಟ್ ಸ್ಟಾಪ್ ಆಯಿತು. ನಿಮ್ಮ ಕ್ಲಾಸ್ ಟೀಚರ್ ಯಾರು? ನಮ್ಮ ಕ್ಲಾಸ್ ಟೀಚರ್ ಅವ್ರ ಹೆಸರು ನೆನಪಾಗ್ತಿಲ್ಲ. ಕ್ಲಾಸ್ ಟೀಚರ್ ಹೆಸರು ಸಹ ಮರ್ತೋಗ್ಬೋದು ಅಂತ. ಅದು ನಾನು ಅವ್ರ ಹತ್ರ ಹೆಸರು ಕೇಳೋದಿಲ್ಲ,
ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಮೋಸ್ಟ್ಲಿ ಜೋರಿದ್ದಾರ ಅಂತಲ್ಲ? ಇಲ್ಲ, ಪಾಪ ಇದ್ದಾರೆ, ಒಳ್ಳೆ ಕೆಲಸ. ಈಗ ಅವ್ರು ಶಾಲೆಗೆಲ್ಲ ಬರ್ತಿಲ್ಲ, ಅದಕ್ಕೆ ನೆನಪಾಗ ಅಪರೂಪಕ್ಕೆ ಬರೋದು. ನೀನ್ ಡೈಲಿ ಹೋಗ್ತೀಯಾ? ಒಮ್ಮೆ ಆದ್ರೂ ರಜೆ ಹಾಕಿದ್ಯಾ? ರಜೆ ಮಾಡಿದ್ರೆ ಅಪ್ಪ ಬೈತಾರೆ. ರಜೆ ಹಾಕಿದ್ರೆ ಅಪ್ಪ ಬೈತಾರೆ, ಮನೇಲಿದ್ರೆ ಅಮ್ಮನ ರಗಳೆ ಕೇಳ್ಕೊಂಡಿರ್ಬೇಕು ಅಲ್ವಾ? ಸರಿ, ರಜೆಯಲ್ಲಿ ಎಲ್ಲಿ ಹೋಗಿದ್ರಾ? ಮಲ್ಪೆ ಬೀಚಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲಿ ಟೂರಿಗೆಲ್ಲ ಹೋಗ್ಲೇ ಇಲ್ಲ? ಅದು ಆ ಸತಿ ಸಾಲು ಮರದ ತಿಮ್ಮಕ್ಕೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು, ಮತ್ತೆ ಅಜ್ಜಿ ಮನೆಗೆ ಹೋಗುದು ಅಷ್ಟೇ. ಹಾಗೆ. ಸರಿ, ನಿಂಗೆ ಅಜ್ಜಿ ಮನೇಲಿ ಯಾರು ಇಷ್ಟ? ತ್ರಿಷಾ ಅಂತ, ನನ್ನ ಕಸಿನ್ ತಂಗಿ. ಅಲ್ಲಿ ರಜೆಯಲ್ಲಿ ಎಷ್ಟು, ಒಂದು ವಾರ ಇರ್ತೀರಾ ಅಥವಾ? ಆ ಸತಿ ಕರೋನಾ ಇರುವಾಗ ಅಲ್ಲಿದ್ದೆ, ಮತ್ತೆ ಜಾಸ್ತಿ ಅಲ್ಲಿ ಇರೋದು. ಈಗ ರೀಸೆಂಟ್ ಆಗಿ ಹೋಗ್ಲಿಲ್ವಾ? ಹೋಗಿದ್ದೀನಿ. ಹೋಗಿದ್ಯಾ? ಅಜ್ಜಿ ಮನೆಗೆ ಹೋದಾಗ ನಿಂಗೆ ಏನೆಲ್ಲ ಸ್ಪೆಷಲ್ ಇರ್ತದೆ ಅಲ್ಲಿ? ಸ್ಪೆಷಲ್ ಅಂದರೆ ಅವ್ರು ಮಾಡ್ತಾರೆ, ತಿಂತೀನಿ, ಮತ್ತೆ ಅವಳ ಜೊತೆ ಆಟ ಆಡ್ತಾ ಇರ್ತೀನಿ ಅಷ್ಟೇ. ನೀನು ಹೋದಾಗ ಎಂತಾದ್ರೂ ಸ್ಪೆಷಲ್ ಮಾಡಿ ಹಾಕೋದಲ್ಲ? ಏನಿಲ್ಲ. ಇಲ್ಲ, ನಾವೆಲ್ಲ ಹಬ್ಬ ಇರುವಾಗನೇ ಹೋಗೋದಲ್ಲ. ಹಬ್ಬ ಇರುವಾಗ ಹೋಗೋದು, ಅದೇ ಸ್ಪೆಷಲ್. ಮತ್ತೆ ಮನೇಲಿ ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತು? ದೀಪಾವಳಿ ಮಾಡಿದ್ವಿ, ಪಟಾಕಿ ಎಲ್ಲ ತಂದು. ಒಂದ್ಸತಿ ನಮ್ಮ ಮನೆಯಲ್ಲಿ, ಇನ್ನೊಂದ್ಸತಿ ಅಪ್ಪನ ಮನೆಯಲ್ಲಿ, ಇನ್ನೊಂದ್ಸತಿ ಅಜ್ಜಿ ಮನೆಯಲ್ಲಿ. ಮೂರ್ ಕಡೆ ದೀಪಾವಳಿ ಗಮ್ಮತ್ತು. ಏನೆಲ್ಲ ತಗೊಂಡೆ ದೀಪಾವಳಿಗೆ? ಸುರ್ಸುರ್ ಕಡ್ಡಿ, ದುರ್ಸು, ಮತ್ತೆ ಪಟಾಕಿ ಎಲ್ಲ. ಡ್ರೆಸ್ ತಗೊಳ್ಳಿಲ್ವಾ? ಯಾಕೆ ಡ್ರೆಸ್ ಅದು ತಕೊಂಡಿದ್ರು ಬೇಗನೆ. ದೀಪಾವಳಿಗೆ ಅಂತ ತಗೊಳ್ಳಿಲ್ಲ, ಅದಕ್ಕೂ ಮುಂಚೆ ತಗೊಂಡಿದ್ರಲ್ಲ ಅಡ್ಜಸ್ಟ್ ಮಾಡಿ ಹೋದಲ್ಲ? ಇಲ್ಲ, ದೀಪಾವಳಿಗೆ ಅಂತಾನೆ ಬೇಗನೆ ಬೇಗ ತಗೊಂಡಿದ್ರಿ. ಎಷ್ಟು ಡ್ರೆಸ್ ತಗೊಂಡ್ಯಾ? ಒಂದೇಯಾ? ಅದು ಅಪ್ಪನ ಮನೆಯಲ್ಲೂ ಕೊಟ್ಟಿದ್ರು, ಮತ್ತೆ ಅದಕ್ಕೆ ಅಮ್ಮ ಸಹ ಒಂದೇ ತಗೊಂಡ್ರು. ಹಾಗೆ, ಇಲ್ಲಾಂದ್ರೆ 3 ಡ್ರೆಸ್ ಬರ್ತಿತ್ತೇನಲ್ಲ? ಸರಿ, ನಿಂದು ಫೇವ್ರೆಟ್ ಕಲರ್ ಯಾವುದು? ನನ್ನ ಫೇವ್ರೆಟ್ ಕಲರ್ ಪರ್ಪಲ್. ಪರ್ಪಲಾ? ಮತ್ತೆ ಫೇವ್ರೆಟ್ ಡಿಶ್? ಎಲ್ಲ ಇಷ್ಟ. ಅಮ್ಮ ಮಾಡಿ ಹಾಕೋದೇ ಇರಲ್ಲ, ಅದರಲ್ಲಿ ಫೇವ್ರೆಟ್ ಅಂತ ಏನು ಬಂತು ಅಲ್ವಾ? ಹೋಟೆಲ್ಗೆಲ್ಲ ಹೋದಾಗ ಜಾಸ್ತಿ ಯಾವ ಫುಡ್ ಆರ್ಡರ್ ಮಾಡ್ತೀಯಾ? ಅದು ಅದ್ರ ಹೆಸರು ಗೊತ್ತಾಗ್ತಿಲ್ಲ ನನಗೆ. ತಿನ್ನೋದು ಮಾತ್ರ ಗೊತ್ತುಂಟಾ ಅಂತ? ಅದು ಅದೇ ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಅದು ಯಾವುದು ಅಂತ ಹೇಳ್ಕೊಂಡು. ಐಸ್ ಕ್ರೀಮಾ? ಅಲ್ಲ. ಮತ್ತೆ ಬಿರಿಯಾನಿ? ಅಲ್ಲ, ಅದು ಮಧ್ಯದಲ್ಲಿ ಹೋಲ್ ಇರ್ತದೆ. ಮಧ್ಯದಲ್ಲಿ ಹೋಲ್ ಯಾವುದು? ಡೋನಟಾ? ಅಲ್ಲ. ವಡ. ವಡ ಎಷ್ಟು ತಿಂತೀಯಾ? ಒಂದು 2 ಕೊಡ್ತಾರ. ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಸರಿ. ಅರಳುವ ಮೊಗ್ಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನೀನು ದೊಡ್ಡೋಳದ ಮೇಲೆ ಏನಾಗಬೇಕಂತಿದ್ಯಾ? ಪಿಕ್ಚರ್ ಆಕ್ಟರ್. ಪಿಕ್ಚರ್ ಆಕ್ಟರ್? ಯಾವ ಹೀರೋಯಿನ್ ಥರ ಆಗಬೇಕು ಅಂತ? ನಾನು ನೋಡಿದೆಲ್ಲ ಹೀರೋಯಿನ್ ನಂಗೆ ಇಷ್ಟ. ತೆಲುಗು ಹೀರೋಯಿನ್. ಓಕೆ, ತೆಲುಗು ಹೀರೋಯಿನ್ಸ್. ಕನ್ನಡದಲ್ಲಿ ಯಾರು ಹೀರೋಯಿನ್ ಇಷ್ಟ ಅಲ್ವಾ? ನೋಡ್ತೀನಿ, ಆದರೆ ಹೆಸರನ್ನ ಗೊತ್ತಿಲ್ಲ. ಕನ್ನಡ ಹೀರೋಯಿನ್ ಹೆಸರು ಗೊತ್ತಿಲ್ವಾ? ಕನ್ನಡ ಮೂವಿ ನೋಡ್ತೀಯ? ನೋಡ್ತೀನಿ. ಯಾವುದೆಲ್ಲ ಮೂವಿ ನೋಡಿದ್ಯಾ? ಮೂವಿ ಹೆಸರು ನೋಡೋದು, ಮೂವೀಸೇ ಗೊತ್ತಿಲ್ಲ. ಅಲ್ಲ, ನಾನು ಬರುವಾಗ ಅರ್ಧ ಇಲ್ಲ ಮೂವಿ ಆಗಿರ್ತದೆ, ಹೆಸರು ನೋಡೋದು ಹೇಗೆ? ಓ ಹಾಗೆ. ಸರಿ, ನಿಂದು ಫೇವ್ರೆಟ್ ಮೂವಿ ಯಾವುದು? ಫೇವ್ರೆಟ್ ಮೂವಿ ವಿಜಯ್ ಮೂವಿ ಎಲ್ಲ. ವಿಜಯ್ ಯಾವುದೆಲ್ಲ ಮೂವಿ ಉಂಟು ಅದೆಲ್ಲ ನಿಂದು ಫೇವ್ರೇಟ್? ಈಗ ಕನ್ನಡದಲ್ಲಿ ಹೊಸ ಮೂವಿ ಎಲ್ಲ ಬಂದಿದೆ, ಕಾಂತಾರ ಎಲ್ಲ ನೋಡಿದ್ಯಾ? ಎಷ್ಟು ಸಲ ನೋಡಿದ್ಯಾ? ಅದೊಂದೇ ಡೌನ್ಲೋಡ್ ಆಗಿದೆ, ಅದೇ ಪುನಃ ನೋಡೋದು. ಮೊಬೈಲಲ್ಲಿ ನೋಡಿದಾ? ಥಿಯೇಟರ್ಗೆ ಹೋಗ್ಲಿಲ್ಲ? ಥಿಯೇಟರ್ ಒಂದ್ಸತಿ ಹೋಗಿದ್ಯಾ? ನಿಂಗೆ ಅದರಲ್ಲಿ ಇಷ್ಟ ಆಯ್ತಾ? ಅದು ಫಸ್ಟ್ ಮೊಬೈಲಲ್ಲಿ ನೋಡಿ ಮತ್ತೆ ಅಲ್ಲಿ ಹೋಗಿ ನೋಡಿದ್ದ, ಆವಾಗ ಕರೆಕ್ಟ್ ಇದೆ. ಹೆದರಿಕೆ ಆಗಲಿಲ್ಲ? ಇಲ್ಲ, ಫಸ್ಟ್ ಮೊಬೈಲಲ್ಲಿ ನೋಡುವಾಗ ಹೆದರಿಕೆ ಆಗಿತ್ತು. ಯಾರ ಜೊತೆ ಹೋದದು? ನಾನು ಮತ್ತೆ ಅಣ್ಣ ಮತ್ತೆ ಪ್ರತೀಕ್ಷಾ. ಸರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ? ಹೌದಾ? ಸರಿ, ಈಗ ನೀನು ಒಂದು ದಿವಸದ ಮಟ್ಟಿಗೆ ಪ್ರಧಾನಮಂತ್ರಿ ಆದಿ ಅಂತ ಅನ್ಕೋ, ಏನು ಮಾಡ್ತೀಯಾ? ಆಗೋದಿಲ್ಲ. ಫಸ್ಟಿಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೌದಾ? ಸರಿ, ಈಗ ನಿಂಗೆ ಏನೋ ಒಂದು ಅವಕಾಶ ಬಂತು, ಆಯ್ತಾ? ಸೊ ನೀನು ಪ್ರಧಾನಮಂತ್ರಿ ಆದಿ ಅಂತಲೇ ಇಮ್ಯಾಜಿನ್ ಮಾಡು. ಸೊ ಹೇಗೆ ಲೀಡ್ ಮಾಡ್ತೀಯಾ? ಎಲ್ಲ ಗಾಡಿಗಳನ್ನೆಲ್ಲ ಬ್ಯಾನ್ ಮಾಡ್ತೀನಿ. ಯಾಕೋ? ಪೊಲ್ಯೂಷನ್ ಆಯ್ತು. ಪೊಲ್ಯೂಷನ್ ಆಗ್ತದಂತ? ಮತ್ತೆ ಹೇಗೆ ಹೋಗೋದು? ಈಗ ಎಲ್ಲ ಗಾಡಿ ಮಾಡಿದ್ಯಾ, ಬ್ಯಾನ್ ಮಾಡಿದ್ವಿ, ಸರಿ. ಸೈಕಲಲ್ಲಿ. ನೀನು ಸ್ಕೂಲಿಗೆ ಹೋಗುತ್ತೆ ಸೈಕಲಲ್ಲಿ ಹೋಗ್ತೀಯಾ? ಅಲ್ಲಿ ಹತ್ರ ಅಲ್ಲ. ಓಕೆ, ನಿನ್ನ ಮನೆ ಹತ್ರ ಉಂಟು. ಈಗ ನಮ್ಮ ಸ್ಕೂಲೆಲ್ಲ ದೂರ ಉಂಟು, ನಾವು ಹೇಗೆ ಎತ್ತಿನ ಗಾಡಿ. ಆಗ ಪ್ರಾಣಿ ಹಿಂಸೆ ಆಗುದಿಲ್ವಾ? ಇಲ್ಲ, ಅದ್ರಲ್ಲಿ ನೀವು ಕೂತ್ಕೊಂಡು ಹೋದ್ರೆ ಆಯ್ತಲ್ಲ. ಎತ್ತಿನ ಗಾಡಿ ಅಂತ ಹೇಳಿದೆ, ಮುಂದೆ ಎತ್ತಿ ಇರ್ಬೇಕು ತಾನೆ, ಅದಕ್ಕೆ ತೊಂದರೆ ಆಗುದಿಲ್ವಾ?
ಹಾಗಾದ್ರೆ ಆನೆ ಮೇಲೆ ಕೂತ್ಕೊಂಡು ಅದು ಸಹ ಪ್ರಾಣಿ ಆನೆ ಕೂಡ. ನಮ್ಮದೆಲ್ಲ ಚಿಕ್ಕ ವೇಟ್ ಅಲ್ಲ ಅಷ್ಟಿದಾಗ. ಹೌದಾ? ಹಾಗಿದ್ರೆ ಎಷ್ಟು ಆನೆಯನ್ನು ಎಲ್ಲಿಂದ ತರೋದು ನಾವು? ಅಷ್ಟು ಆನೆ, ಎಷ್ಟು ಜನ ಇದ್ದಾರೆ, ಅವರೆಲ್ಲ ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕು, ಕೆಲವರು ಸ್ಕೂಲ್. ಅಲ್ಲ 4 ದಿನ ನೆಟ್ಕೊಂಡು ಹೋದ್ರೆ ಮತ್ತೆ ಅಭ್ಯಾಸ ಆಗ್ತದೆ. ಸರಿ, ಈಗ ನಿನ್ನದು ಸ್ಕೂಲ್ ಮನೆ ಹತ್ರವೇ ಉಂಟು, ಈಗ ನನ್ನ ಮನೆ ದೂರ ಉಂಟು. ಮೊದ್ಲಿನ ಕಾಲದವರೆಲ್ಲ ಹೋಗ್ತಿದ್ರಲ್ಲ. ನಾನು ಸ್ಕೂಲಿಗೆ ಹೋಗೋ, ನನಗೆ ಸ್ಕೂಲ್ ಸ್ಟಾರ್ಟ್ 9:30ಗೆ. ನಾನು ಮನೆಯಿಂದ ಆಗಿದ್ರೆ 5 ಗಂಟೆಗೆ ಎದ್ದು ಹೊರಡುದಾ? ಮತ್ತೆ ಪ್ರಾಕ್ಟೀಸ್ ಆಗ್ತದೆ. ಹೌದಾ? ಮತ್ತೆ ಅಲ್ಲಿಂದ ರಿಟರ್ನ್ ಬರುವ ಹಾಗಿದ್ರೆ ಎಂತ ಹಾಫ್ ಡೇ ಸ್ಕೂಲ್ ಮಾಡುದಾ ನಿಮ್ ಪ್ರಕಾರ? ಸೈಕಲ್ ಎಲ್ಲ ತಗೊಳ್ಬೋದಲ್ಲ? ಸೈಕಲ್ ನೋಡು, ಈಗ ನಾನು ಮಂಗಳೂರಿಂದ ಬರಬೇಕು. ಮಂಗಳೂರಿಂದ ಮಣಿಪಾಲ ಎಷ್ಟು ದೂರ ಉಂಟು? ಮತ್ತೆ ಮನೆ ಹತ್ರ ಕಟ್ತಾರಲ್ಲ. ಓಕೆ, ನೀನ್ ಹಾಗೆ ಅದು ಪ್ಲಾನ್ ನಿಂದು. ಈಗ ನನ್ನ ಮನೆಯಲ್ಲಿ ಉಂಟು, ಅಲ್ಲೇ ಸ್ಕೂಲ್, ಅಲ್ಲೇ ನಂಗೆ ಜಾಬ್, ಹಾಗೆ. ಸರಿ, ಪರವಾಗಿಲ್ಲ, ಪ್ಲಾನ್ ಒಳ್ಳೆ ಉಂಟು. ಆದ್ರೂ ಸಹ ಸ್ವಲ್ಪ ಕಷ್ಟನೇ ಅಂತ. ಇರ್ಲಿ ಬಿಡು, ಆಲ್ ದ ಬೆಸ್ಟ್. ನಿಂಗೆ ಪ್ರಧಾನಮಂತ್ರಿ ಆಗು, ಆಯ್ತಾ? ಏನೆಲ್ಲ ಚೇಂಜಸ್ ಮಾಡ್ತೀವೋ ಮಾಡು. ಸರಿ, ಈಗ ನೀನು ಕ್ಲಾಸ್ ಟೀಚರ್ ಆದ್ಯಾ ಅಂತ ಅನ್ಕೋ. ಹೇಗೆ? ಮಕ್ಳಿಗೆ ಒಳ್ಳೆ ಮಾಡಿ ಕಳಿಸ್ತೀನಿ. ಈಗ ಕಲಿಸೋದೆಲ್ಲ ಒಳ್ಳೆ ಮಾಡಿ? ಹಾಗಲ್ಲ, ಗ್ರೌಂಡಿಗೆ ಕರ್ಕೊಂಡು ಹೋಗಿ ಕಳಿಸ್ತೀನಿ. ಗುರುಕುಲದಲ್ಲೆಲ್ಲ ಮಾಡ್ತಿದ್ರು ಹಾಗೆ? ಕ್ಲಾಸ್ ರೂಮ್ ಬೋರ್? ಬೋರ್. ಯಾಕೆ ಕ್ಲಾಸ್ ರೂಮ್ ಬೋರ್? ಆ್ಯಕ್ಚುಲಿ ಕ್ಲಾಸ್ ರೂಮ್ ಬೆಟರ್, ಗೊತ್ತುಂಟಾ? ಆಚೆ ಈಚೆ ಎಲ್ಲ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಲ್ವಾ? ಈಗ ನೋಡಿ, ನೀವು ಹೊರಗಡೆ ಹೋಗ್ತೀಯಾ, ಆಗ ಆಚೆ ಕಡೆ ವೆಹಿಕಲ್ ಹೋಗೋ ಸೌಂಡ್ ಆಗ್ತದೆ. ಗ್ರೌಂಡಲ್ಲಿ? ಗ್ರೌಂಡಲ್ಲಿ. ನಿನ್ನದು ಸ್ಕೂಲ್ ಪಕ್ಕ ವೆಹಿಕಲ್ ಹೋಗುದಿಲ್ವಾ? ಅಲ್ಲ, ಗ್ರೌಂಡ್ ಸ್ವಲ್ಪ ಈಚೆ ಉಂಟು. ಈಚೆ ಉಂಟು. ನಿನ್ನದು ಸ್ಕೂಲಲ್ಲಿ ಓಕೆ. ಬೇರೆ ಕಡೆ ಅಲ್ಲ? ಅವ್ರೊಂದು ಸ್ವಲ್ಪ ಗ್ರೌಂಡ್ ದೊಡ್ಡದಿರ್ತದಲ್ಲ, ಈಚೆ ಕೂರಿಸ್ತೀನಿ. ಸರಿ, ಮತ್ತೆ ಬೋರ್ಡಿಗೆಲ್ಲ ಏನು ಮಾಡ್ತೀಯಾ? ಬೋರ್ಡ್ ಸ್ಲೇಟ್ ತಗೊಂಡು ಹೋಗ್ತೀನಿ. ದೊಡ್ಡ ಸ್ಲೇಟ್ ಇಲ್ಲ. ಸ್ಕೇಲಲ್ಲಿ ಎಷ್ಟು ಜನರಿಗೆ ಕಾಣ್ಬೋದಾ? ಎಷ್ಟು ಜನ ಇದ್ದಾರೆ? ಇಲ್ಲಾಂದ್ರೆ ಅದು ಬರ್ತದಲ್ಲ, ಎಂತ ಬರೋದು? ಸಪ್ರೇಟ್ ಬೋರ್ಡ್. ಬ್ಲ್ಯಾಕಾ? ಸರಿ, ಅದನ್ನು ತಗೊಂಡೋಗ್ದಿ. ಹೇಗೆ ಕ್ಲಾಸ್ ಮಾಡ್ತೀಯಾ? ಒಮ್ಮೆ ಜಸ್ಟ್ ಮಾಡಿ ತೋರಿಸ್ ನೋಡ ಜಲಕ್. ಫಸ್ಟ್ ಅವರಿಗೆಲ್ಲ ಯಾವ ಲ್ಯಾಂಗ್ವೇಜ್ ಅರ್ಥ ಆಗ್ತದೆ ಅದರಲ್ಲಿ ಕಲಿಸಿಕೊಡ್ತೀನಿ. ಮತ್ತು ಅವರಿಗೆ ಇದು ಡ್ರಾಮಾ ಎಲ್ಲ ಮಾಡಿ, ಅವರ ಯಾವ ಡ್ರೆಸ್ ಎಲ್ಲ ಹಾಕಿಸಿ ಸ್ಕಿಟ್ ಥರ ಎಲ್ಲ ಮಾಡಿ ಕಲಿಸಿಕೊಡ್ತೀನಿ. ಮತ್ತು ಕ್ವಶನ್ ಆನ್ಸರ್ ಯಾರಿಗೆಲ್ಲ ಅರ್ಥ ಆಗಲ್ಲ ಆ ಥರ ಮಾಡಿ. ಹೌದು, ನಿಂಗೆ ಅವರಿಗೆ ಅರ್ಥ ಆಗುವ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಸರಿ, ಈಗ ಇಂಗ್ಲೀಷ್ ಇಂಪಾರ್ಟೆಂಟ್ ತಾನೆ ಇವಾಗ. ಇಂಗ್ಲೀಷನ್ನು ಹೇಗೆ ಹೇಳ್ಕೊಡ್ತೀಯಾ? ಫಸ್ಟ್ ಅವ್ರ ಹತ್ರ ಕನ್ನಡದಲ್ಲಿ ಇದರ ಉತ್ತರ ಹೇಳ್ತೀನಿ, ಮತ್ತು ಅದನ್ನೇ ಮೆಲ್ಲ ಇಂಗ್ಲೀಷಲ್ಲಿ ಹೇಳ್ತೀಯಾ? ಹಾಗೆ. ಸರಿ, ಈಗ ನಿನಗೆ ಯಾವುದಾದ್ರೂ ಹೀರೋಯಿನ್ ಥರ ಆ್ಯಕ್ಟ್ ಮಾಡಬೇಕು ಅನಿಸಿದರೆ ಯಾವ ಹೀರೋಯಿನ್ ಥರ ಮಾಡ್ತೀಯಾ? ನಾನು ನೀನೇ ಲೀಲಾ ಥರ ಮಾಡ್ತೀನಿ. ಯಾವುದು? ಅದು ಹಿಟ್ಲರಲ್ಲಿ ಬರ್ತದೆ ನೋಡಿ, ಲೀಲಾ. ಓಕೆ, ಅವಳು. ನೀನು ಸೀರಿಯಲ್ಸ್ ಎಲ್ಲ ನೋಡ್ತೀಯಾ? ಅದು ಅಮ್ಮ ಒಂದೊಂದ್ಸರಿ ಮೊದಲೆಲ್ಲ ನೋಡ್ತಿದ್ದೆ, ಈಗ ಇಂಟ್ರೆಸ್ಟ್. ಈಗ ನಿಮ್ಮ ಮನೇಲಿ ಫ್ರೀ ಇದ್ದಾಗ ಬೇರೆ ಏನು ಮಾಡ್ತೀಯಾ? ಟಿವಿ ನೋಡೋದೆಲ್ಲ ಹೇಳ್ತೀಯಾ? ನಾನು ಆಟ ಆಡ್ತಿರ್ತೀನಿ. ಇಡೀ ಹೊತ್ತು ಆಟ ಆಡ್ತಿರ್ತೀಯಾ? ಮತ್ತೆ ಓದೋದು ಯಾವಾಗ? ಅದು ರಜೆ ಇರುವಾಗಲ್ಲ, ಸ್ಕೂಲಲ್ಲೆಲ್ಲ ನನ್ನ ಫಿನಿಶ್ ಮಾಡಿರ್ತೀನಿ. ಸ್ಕೂಲಲ್ಲಿ ಹೋಮ್ವರ್ಕ್ ಫಿನಿಶ್ ಮಾಡಿ ಬರ್ತೀಯಾ? ಮತ್ತೆ ಮನೇಲಿ ಖಾಲಿ ಓದೋದು ಮಾತ್ರ? ಓದೋದು ಮಾತ್ರ? ಯಾವುದು? ಇವಾಗ ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಓದೋದಾ? ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ಮಿಡ್ಲಲ್ಲೆಲ್ಲ ಓದುವ ಸೀನೇ ಇಲ್ಲ ಜಾಸ್ತಿ ಓದೋದಿಲ್ಲ. ಅಂದರೆ 93 ಹೈಯೆಸ್ಟ್ ಅಲ್ಲ, ಅದಕ್ಕೂ ಮುಂದೆ ಹೋಗ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ನಿಮಗೆ, ಸಾಕು ಅಷ್ಟೇ. ಮತ್ತೆ ಮುಂದೆ ಹೋದ್ರೂ ಸಹ ಕಷ್ಟ ಅಲ್ವಾ? ಮುಂದೆ ಹೋದ್ರೂ ಕಾಪಿ ಹೊಡ್ತಿದ್ದಂತೆ. ಕಾಪಿ ಹೊಡೆದಿದ್ಯಾ? ಇಲ್ಲ. ಇಲ್ವಾ? ಯಾರಾದ್ರೂ ಕಾಪಿ ಹೊಡಿತಾರೆ? ಅಮ್ಮ ನನಗೆ ಜಾಸ್ತಿ ಮಾರ್ಕ್ ತಂದ್ರೆ ಇದೇನೋ ಕಾಪಿ ಮಾಡಿ ತಂದಿದ್ದಲ್ಲ ಅಂತ ಹೇಳ್ತಾರೆ. ನಿನ್ನೆ ನನಗೆ ನಾ ಪಾಸ್ ಅಂತ ಹೇಳಿದೆ, ಅದೇನೋ ಕಾಪಿ ಮಾಡಿ ಪಾಸ್ ಆಗಿದ್ದಲ್ಲ ಅಂತ ಅಷ್ಟಿತ್ತು. ಅಷ್ಟು ಸಹ ನಿನ್ನ ಮೇಲೆ ಅಮ್ಮನಿಗೆ ನಂಬಿಕೆ. ನೀನು ಒಳ್ಳೆ ಮಾರ್ಕ್ ತೆಗೆದಿಲ್ಲ, ಒಳ್ಳೆ ಮಾರ್ಕ್ ತೆಗೆದ್ರೆ ನೀನು ಕಾಪಿ ಮಾಡಿದ್ಯಾ ಅಂತ. ಅದಕ್ಕೆ ಒಳ್ಳೆ ಮಾರ್ಕ್ ಬೇಡ, ಕೆಟ್ಟ ಮಾರ್ಕ್ ಬೇಡ, ಮಿಡ್ಲಲ್ಲೇ ಇರುವ ಅಂತ ಹೇಳ್ಕೊಂಡಲ್ವಾ? ಸರಿ, ಅಪ್ಪ ಏನು ಬೈಯೋದಿಲ್ವಾ? ಅಪ್ಪ ಸಹ ಬೈತಾರೆ. ಅಮ್ಮ ಅಪ್ಪನ ತಲೆ ಎಲ್ಲ ತಿಂದು ಬಿಡ್ತಾರ, ಮತ್ತೇನೋ ಬೈಯೋದು. ಹಾಗಿದ್ರೆ ಈಗ ಅಪ್ಪನಿಗೆ ತಲೆ ಇಲ್ವಾ? ತಲೆ ಉಂಟು, ಆದ್ರೆ ಅಮ್ಮ ಎಲ್ಲ ಇದು ಮಾಡಿರ್ತಾರೆ, ಅವರ ತಲೆಯಲ್ಲಿ ತುಂಬಾ ಹುಳ ಬಿಡ್ತಾರೆ. ಅಮ್ಮನಿಗೆ ಅದೇ ಕೆಲಸ, ಅಪ್ಪನ ತಲೆಯಲ್ಲಿ ಹುಳ ಬಿಡೋದೇ ಕೆಲಸ. ಮತ್ತೆ ನಾನು ಸ್ವಲ್ಪ ತಲೆ ಬಾಚ್ರಿಲ್ಲ, ಓ ಇಲ್ಲಿ ಕಾಣಿ ಅಂತ ಬರ್ತಾರೆ. ಕುಂದಾಪುರ ಕನ್ನಡ ಮಾತಾಡ್ದ ಮನೆಯಲ್ಲಿ? ಅಮ್ಮ ಕುಂದಾಪುರ ಕನ್ನಡ. ನಿಂಗೆ ಬರ್ತದೆ ಕುಂದಾಪುರ ಕನ್ನಡ? ತುಳು. ನೀನು ತುಳು ಮಾತಾಡೋದ? ಸೊ ನಿಂಗೆ ಈಗ ಅಪ್ಪ ಬೈದಾಗ ನೀ ಏನು ಮಾಡ್ತೀಯ? ನಾನು ಅಷ್ಟೇ ಹೊರಗೆ ಹೋಗ್ತೀನಿ. ಹೊರಗೆ ಹೋಗ್ತೀವಿ ಎಂತ? ಮತ್ತೆ ಅಮ್ಮ ಹೇಳಿದ್ದನ್ನೇ ಅಪ್ಪ ರಿಪೀಟ್ ಆಗಿ ಹೇಳೋದು. ಟೇಪ್ ರೆಕಾರ್ಡರ್ ರಿಪೀಟ್ ಆಗ್ತಾನೆ ಇರ್ತದೆ. ಅಮ್ಮ ಜಾಸ್ತಿ ಬೈಯೋದು ನಿನ್ಗೆ, ಈಗ ಅಪ್ಪ ಬೈಯೋದು ಜಾಸ್ತಿನ? ಫಸ್ಟ್ ಅಮ್ಮ ಬೈತಿರ್ತಾರೆ, ಮತ್ತೆ ಅಪ್ಪನಿಗೂ ಎಲ್ಲ ಹೇಳಿ ಅಪ್ಪ ಸಹ ಬೈಯೋ ಹಾಗೆ ಮಾಡ್ತಾರೆ. ನೀನು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ನಾನು ನನ್ನಷ್ಟೇ ಹೊರಗೆ ಹೋಗ್ತೇನೆ, ಮತ್ತೆ ಅವರಿಗೂ ಬೈದು ಬೋರ್ ಆಗ್ತದೆ, ಅವ್ರು ನಿಲ್ಲಿಸ್ತಾರೆ.
ಅವರೇ ಬೈದು ಬೈದು ಬೋರ್ ಆಗಿ ನಿಲ್ಲಿಸುದು, ನೀನಾಗಿ ಏನ್ ಕನ್ವಿನ್ಸ್ ಮಾಡೋದಿಲ್ಲ. ನಾನು ಹೊರಗೆ ಹೋಗ್ತೀನಂತೆ, ಮತ್ತೆ ಯಾರಿಗಂತ ಅವ್ರು ಬೈಯೋದು? ಅಕ್ಕ ಇರ್ತಾಳಲ್ಲ, ಅವಳಿಗೂ ಬೈತಾ, ಅವಳು ಮತ್ತೆ ಸ್ಲ್ಯಾಬ್ ಮೇಲೆ ಹೋಗ್ತಾಳೆ. ಓ ನೀನ್ ಹೊರಗೆ ಹೋಗುದು, ಅಕ್ಕ ಸ್ಲ್ಯಾಬ್ ಮೇಲೆ ಹೋಗಿ ಕುತ್ಕೊಳ್ತಾಳ ಅಂತ. ಮತ್ತೆ ಎಲ್ಲ ಸ್ಲೋ ಆದ ನಂತರ ಇಬ್ರು ಒಳಗೆ ಬರ್ತೀರಾ? ಮತ್ತೆ ಅವ್ರ ಮೂಡು ಕರೆಕ್ಟ್ ಇರ್ತದೆ. ನೀನ್ ಇಲ್ಲಿ ತನಕ ಅಪ್ಪ ಅಮ್ಮನಿಗೆ ಬೈದಿಲ್ಲ? ಬೈದಿದ್ದೀನಿ ಒಂದೊಂದ್ಸತಿ. ಬೈದಿದ್ಯಾ? ಮನ್ಸಲ್ಲಿ ಮನ್ಸಲ್ಲಿ ಮಾತ್ರ, ಮತ್ತೆ ಎದುರು ಬೈದ್ರೆ ಪುನಃ ಅದಕ್ಕೆ ಒಂದಿಷ್ಟು ಸ್ಟಾರ್ಟ್ ಆಗ್ತದಲ್ವಾ? ಸರಿ, ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರ್ತದೆ ಮನೆಯಲ್ಲಿ? ಜಾಸ್ತಿ ಅಕ್ಕ ಮಾಡ್ತಾಳೆ, ಮತ್ತೆ ಅಪ್ಪ ಎಲ್ಲ ಕೇಕ್ ತಂದಲ್ಲ. ಇದು ಯಾವಾಗ ನಿಂದು ಬರ್ತ್ಡೇ? ಆಗಸ್ಟ್ 6. ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಎಲ್ಲ ಕೊಡ್ತೀರಾ? ಹೇಳಿ. ನನ್ನ ಬರ್ತ್ಡೇಗೆ ಎಕ್ಸಾಮ್ ಆಗ ಬರುದು ಪ್ರತಿ ಸಲ. ನಿನ್ನದು ಎಕ್ಸಾಮ್, ನಿನ್ನ ಬರ್ತ್ಡೇ ಟೈಮ್ಗೆ ಎಕ್ಸಾಮ್. ಒಳ್ಳೇದಾಯ್ತಲ್ಲ, ಚಾಕ್ಲೇಟ್ ಎಲ್ಲ ಕೊಡೋದು ಉಳಿತಲ್ಲ. ಇಲ್ಲ, ಆದರೂ ಒಂದೊಂದ್ಸತಿ ಆ ಸತಿ ನನ್ನ ಬರ್ತ್ಡೇ ದಿವಸ ಪೇರೆಂಟ್ಸ್ ಮೀಟಿಂಗ್ ಇದ್ದಿತ್ತು, ಅದಕ್ಕೆ ನಾನು ಜಾಸ್ತಿ ಬೈಲಿಲ್ಲ. ಮತ್ತೆ ನೆಕ್ಸ್ಟ್ ದಿನ ಹೋಗಿ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೆ. ನಿನ್ನ ಬಗ್ಗೆ ಸ್ಕೂಲಲ್ಲಿ ಕಂಪ್ಲೇಂಟ್ ಉಂಟಾ? ಹಾಂ. ಎಂತ ಅಂತ ಹೇಳ್ತಾರೆ? ನಾನು ಯಾವತ್ತೂ ಹಿಂತಿರ್ತೀನಂತ. ಅಲ್ಲ, ಹಿಂದೆ ಬೆಂಚಲ್ಲಿ ಇದ್ದೆ, ಪುನಃ ಹಿಂದೆ ಯಾಕೆ ತಿರುಗ್ತೀರಾ? ಅದು ನನ್ನ ಫ್ರೆಂಡ್ ಇರ್ತಾಳೆ. ನಿನ್ನದು ಹಿಂದೆ ಬೆಂಚ್ ಅಲ್ಲದೆ ಪುನಃ ಒಂದು ಬೆಂಚ್ ಉಂಟಾ? ಅದೊಂದೇ ಲಾಸ್ಟ್. ಓಕೆ. ಜಾಸ್ತಿ ಮಾತಾಡ್ತಿರ್ತೀರಾ? ಇಲ್ಲ, ನನಗೆ ಕ್ವಶನ್ಸ್ ಎಲ್ಲ ಡೌಟ್ ಇದ್ರೆ ನಾನು ಅವಳ ಹತ್ರ ಕೇಳ್ತೀನಿ, ಅವಳು ನನ್ನ ಹತ್ರ ಕೇಳ್ತಾಳೆ. ಹಾಗೆ ಹಾಗೆ. ಅಮ್ಮ ಏನು ಮಾಡ್ತಾರೆ ನಿಂಗೆ ಈಗ ಸ್ಕೂಲಲ್ಲಿ ಕಂಪ್ಲೇಂಟ್ ಎಲ್ಲ ಬಂದರೆ? ಅವರಿಗೆ ಕಂಪ್ಲೇಂಟ್ ಹೋಗಲ್ಲ. ಯಾಕೆ? ಅದು ನಾನೇ ಸ್ಕೂಲಲ್ಲೇ ಮ್ಯಾನೇಜ್ ಮಾಡ್ತೀನಿ. ಈಗ ನಿನ್ನ ಬಗ್ಗೆ ಅಮ್ಮನಿಗೆ ಏನು ಸಹ ಕಂಪ್ಲೇಂಟ್ ಬರಲಿಲ್ಲ? ಸರಿ, ಇವತ್ತು ಏನಾದರೂ ಆ್ಯಕ್ಟಿಂಗ್ ಮಾಡಿ ತೋರಿಸುವ ಅಂತ ಇದೆಯಾ? ಏನಾದರೂ ಒಂದು ಡೈಲಾಗ್? ಅಮ್ಮನದೇ ಡೈಲಾಗ? ಏನು ಹೇಳಿ ನೋಡು ಒಂದು ಡೈಲಾಗ್. ಅವರು ಫಸ್ಟ್ ಬರ್ತಾರೆ, ನಾನೀಗ ಕೂದಲು ಬಾಚಲಿ ಏನೇ ಮಾಡಿದ್ರು, ಓ ಇಲ್ಲಿ ಕಾಣಿಯೇ ಇವಳು ಇಲ್ಲಿ ಕೂದಲು ಬಾಚಲಿಲ್ಲ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಬಡ್ಡಿ ಮಗಳೇ ಹೋಗು ಅಂತ ಹೇಳ್ತಾರೆ. ಆ ಥರನೇ ಜೋರಾಗಿ ಕಿರ್ಚಿ ಬೈತಾರೆ, ಎಲ್ಲರ ಮನೆ ಕೇಳೋ ಹಾಗೆ. ಮತ್ತೆ ಲಾಸ್ಟಿಗೆ ಮೇಲೆ ಆಚೆ ಮನೆಗೆಲ್ಲ ಕೇಳ್ತದೆ, ಬಾಯಿ ಮುಚ್ಕೊ ಅಂತ ನನಗೆ ಬೈತಾರೆ. ಅವರು ಬೈಯೋದು ನಿಮಗೆ. ಮತ್ತೆ ಆಚೆ ಲಾಸ್ಟ್ ಒಂದು ರೂಮ್ ಉಂಟು, ಅಲ್ಲಿ ಕರ್ಕೊಂಡು ಹೋಗಿ ಮೆಲ್ಲವಾಗಿ ಮಾತಾಡ್ತಾರೆ. ಓ, ಪುನಃ ಕನ್ವಿನ್ಸ್ ಅವರೇ ಮಾಡ್ತಾರಾ? ಎಂತ ಕನ್ವಿನ್ಸ್ ಮಾಡ್ತಾರ ಅಮ್ಮ? ನನಗೆ ಹೇಳಿದ ಅರ್ಥ ಆಗಲ್ವಾ, ಈಗ ನೀನು ದೊಡ್ಡವಳಾಗ್ತಿದ್ಯಾ, ಹೀಗೆ ಮಾಡು, ಈಗ ಈ ಥರ ಎಲ್ಲ ಆಟ ಆಡೋದು ಒಳ್ಳೇದಲ್ಲ, ಆ ಥರ ಅಲ್ಲ ಮತ್ತೆ ಬಂದು ಹೇಳ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಮತ್ತೆ ಪುನಃ ನಾನು ಸೀದಾ ನೀವೇನಿಲ್ಲ ಅಲ್ಲ ಹೇಳೋದಂತ ಹೋಗ್ತೀನಿ. ಮತ್ತೆ ಕೋಲ್ ತಗೊಂಡು ಬರ್ತಾರೆ, ಹೊಡಿತಾರೆ. ನಾನು ಎಷ್ಟೇ ಹೊಡೆದ್ರೂ ಇದು ಮಾಡಲ್ಲ. ಅದಕ್ಕೆ ಅವ್ರಿಗೆ ಸಿಟ್ಟು ತುಂಬ ಬರ್ತದೆ. ಅವರು ಹೊಡಿತಾರೆ ಮತ್ತೆ ಸೀದಾ ಎತ್ಕೊಂಡು ಹೋಗ್ತಾರೆ. ಅವರಿಗೆ ಸಾಕಾಗಿ ಅವ್ರು ಹೋಗ್ತಾರೆ. ಒಂದು 3 ಸತಿ ಹೊಡಿತಾರೆ ಮತ್ತೆ ಹೋಗ್ತಾರೆ. ನೀ ಅಳುದಿಲ್ವನಾ? ಅದು ಅಭ್ಯಾಸ ಆಗಿದೆ. ಅಲ್ಲ, ಪೆಟ್ಟು ತಿಂದ್ರು ಸಹ ಅಳುದಿಲ್ಲ ಅಂತ ಹೇಳಿದ್ರೆ ಗ್ರೇಟ್ ಮರೈತಿ. ನೋವು ಆಗ್ತದೆ, ಅದೇ ಅಡಿಯೋದು. ಆದ್ರೆ ಪುನಃ ಸಹ 4 ಬೀಳ್ಬೋದಾ ಅಂತಲ್ಲ? ಮತ್ತೆ ನನಗೆ ಬೇಜಾರಾಗಿದೆ ಅಂತ ಗೊತ್ತಾಗಬಾರ್ದು ಅಂತ ಹಾಗೆ ಸಹ ಉಂಟು. ಮತ್ತೆ ನಿಂಗೆ ಬೇಜಾರಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಮನೆಯವರಿಗೆ? ಗೊತ್ತಾಗೋದೇ ಬೇಡ. ಗ್ರೇಟ್. ಖುಷಿಯಾದ್ರೆ ಮಾತ್ರ ಹೇಳುದು, ಬೇಜಾರಾದ್ರೆ ಹೇಳುದೇ ಇಲ್ಲ. ಸ್ಕೂಲಲ್ಲಿ ಏನ್ ಮಾಡ್ತೀಯಾ ಬೇಜಾರಾದಾಗ? ಫ್ರೆಂಡ್ ಹತ್ರ ಹೇಳ್ತೀನಿ. ಯಾರು ನಿನ್ನ ಬೆಸ್ಟ್ ಫ್ರೆಂಡ್? ಖ್ಯಾತಿ. ಅವಳು ಏಕೆ ನಿಮಗೆ ಬೆಸ್ಟ್ ಫ್ರೆಂಡ್? ಅವಳನ್ನ ಫ್ರೆಂಡ್ ಮಾಡಬೇಕಾದ್ರೆ ಫಸ್ಟ್ ನಂಗೆ ಡೌಟ್ ಇದ್ದಿತ್ತು. ಏನಂತ? ಹಾಗಲ್ಲ, ಮತ್ತೆ ಫ್ರೆಂಡ್ ಆಗಿ ಮಧ್ಯದಲ್ಲಿ ಬಿಟ್ಟು ಹೋಗ್ತಾಳ ಇಲ್ವ ಅಂತ. ಅದಕ್ಕೆ ಅವಳನ್ನ ಫ್ರೆಂಡ್ ಮಾಡೋ ಫಸ್ಟ್ ಅವಳನ್ನೆಲ್ಲ ಫುಲ್ ಚೆಕ್ ಮಾಡಿ ಎಲ್ಲ ಮತ್ತೆ ಫ್ರೆಂಡ್ ಆಗಿ ಈಗ ಬೆಸ್ಟ್ ಫ್ರೆಂಡ್ಸ್. ಈಗ ಬೆಸ್ಟ್ ಫ್ರೆಂಡ್ಸಾ? ಏನು ಪೋಖ್ರೆ ಮಾಡಿದ್ದೀರಾ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಸೇರಿ? ಅದೇ ಅವ್ರ ಜೊತೆ ಮಾತಾಡ್ತಾನೆ. ನಮ್ಮ ಮೊದಲೆಲ್ಲ 5th ಅಲ್ಲಿ ಡೈಲಿ ಬೋರ್ಡಲ್ಲಿ ನನ್ನ ಹೆಸರು ಇದ್ದಿತ್ತು, ಈಗ ಇಲ್ಲ. ಎಂತ ಮಾಡ್ತಾರೆಯಾ ಪನಿಷ್ಮೆಂಟ್? ಪನಿಷ್ಮೆಂಟ್ ಏನಿಲ್ಲ, ನಿಂತ್ಕೊಳ್ತಾರೆ, ನೀವೇನು ಮಾತಾಡಿದ್ದು ಅಂತ ಕೇಳ್ತಾರೆ, ಹೇಳ್ತೀವಿ. ಅದಾದ್ಮೇಲೆ ಪ್ರಿನ್ಸಿಪಲ್ ಹತ್ರ ಹೇಳ್ತೀವಿ ಅಂತ ಹೇಳುದೇ ಅಷ್ಟೇ, ಅಲ್ಲಿಗೆ ಸ್ಟಾಪ್. ಜಸ್ಟ್ ಹೆದರಿಸೋದು ಮಾತ್ರ. ಇಲ್ಲಿ ತನಕ ಪ್ರಿನ್ಸಿಪಲ್ ಹತ್ರ ಹೋಗ್ಲಿಲ್ಲ. ಸರಿ, ಸ್ಕೂಲಲ್ಲಿ ಅಸೆಂಬ್ಲಿ ಎಷ್ಟು ಗಂಟೆಗೆ? ಅಸೆಂಬ್ಲಿ 8 ಗಂಟೆಗೆ. ಏನು ಪ್ರೇಯರ್ ಇರ್ತದೆ? ಇದು ಓಂ ಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮ ದಯಾಕರಣ ಅಷ್ಟೇ. ದಯಾಕರಣ ಅದು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ನಿಮ್ಮ ಸ್ಕೂಲ್ ಪ್ರೇಯರ್ ನನಗೆ ಗೊತ್ತುಂಟು. ನಾನು ನಿಮ್ಮ ಸ್ಕೂಲಿಗೆ ಬರ್ತೇನಾ? ಜಾಸ್ತಿ ಸ್ಕೂಲಲ್ಲ ಹೇಳ್ತಾರೆ. ನಂದು ಸ್ಕೂಲಲ್ಲ, ನಂದು ಕಾಲೇಜ್. ನಮ್ಮ ಕಾಲೇಜಲ್ಲಿ ಏನು ಅಸೆಂಬ್ಲಿ ಎಲ್ಲ ಮಾಡೋದಿಲ್ಲ. ಸರಿ, ನನ್ನ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಎಷ್ಟು ಖುಷಿ ಆಯಿತು. ತುಂಬ ಖುಷಿ ಆಯಿತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.